ಮತ್ತೆ ರಾಜಕಾರಣವನ್ನ ಬೆರೆಸ್ಕೊಳ್ಳಿಕ್ಕೋಸ್ಕರ ಅಂದ್ರೆ ಅಧಿಕಾರವನ್ನ ಪಡೀಲಿಕ್ಕೋಸ್ಕರ ಯಾವ ರೀತಿ ಬೇಕೋ ಆ ರೀತಿ ಪರಿಷ್ಕರಣೆಯನ್ನ ಮಾಡಿದ್ದಾರೆ. ತಿಪಟೂರು ನಗರದಲ್ಲಿ ತಿಪಟೂರು ತಾಲೂಕು ನಾಗರಿಕ ಬಳಗದ ಕಾರ್ಯಕರ್ತರು ಪ್ರವಾಸಿ ಮಂದಿರದ ಎದುರು ಕಾಂಗ್ರೆಸ್ನ ಮಾಜಿ ಶಾಸಕ ಕೆ ಷಡಕ್ಷರಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಗೃಹ ಖಾತೆ ನಡೆಸುವ ಅರ್ಹತೆ ಅನುಭವ ಇಲ್ಲದ ಆರಗ ಜ್ಞಾನೇಂದ್ರ ಅವರಿಗೆ ಅಧಿಕಾರ ಕೊಟ್ಟಿದ್ದೇ ತಪ್ಪು. ಶಿಕ್ಷಣ ಸಚಿವರ ಮನೆ ಎದುರು ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಶಿಕ್ಷಣ ಸಚಿವ ಪಠ್ಯ ಪುಸ್ತಕದ ವಿವಾದಗಳಿಗೆ ಕಾರಣರಾಗಿದ್ದು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಕಾಂಗ್ರೆಸ್ ಮಾಜಿ ಶಾಸಕ ಷಡಕ್ಷರಿ ಆಗ್ರಹಿಸಿದರು. ಅದು ಇವತ್ತಿದ್ದು ನೆನೆಯದಲ್ಲ. ಬಹಳ ಕಾಲದಿಂದನೂ ಪ್ರತಿ ವರ್ಷ ಪಠ್ಯ ಪುಸ್ತಕಗಳನ್ನ ಪರಿಷ್ಕರಣೆ ಮಾಡಿ ಮಕ್ಕಳಿಗೆ ಅವರ ಮನ ಮುಟ್ಟುವಂತೆ ಅವರಿಗೆ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಪಠ್ಯ ಪುಸ್ತಕನ ಪರಿಷ್ಕರಣೆ ಮಾಡಿ ವಿದ್ಯಾಭ್ಯಾಸಕ್ಕೆ ಕೊಡ್ತಕ್ಕಂಥ ಪದ್ಧತಿ ಇದೆ. ಸೊ ಇವರು ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಬೇಕಾದ್ರೆ ಸ್ವಾರ್ಥಕ್ಕೋಸ್ಕರ ಮತ್ತೆ ರಾಜಕಾರಣವನ್ನ ಬೆರೆಸ್ಕೊಳ್ಳಿಕ್ಕೋಸ್ಕರ ಅಂದ್ರೆ ಅಧಿಕಾರವನ್ನ ಪಡೀಲಿಕ್ಕೋಸ್ಕರ ಯಾವ ರೀತಿ ಬೇಕೋ ಆ ರೀತಿ ಪರಿಷ್ಕರಣೆಯನ್ನ ಮಾಡಿದ್ದಾರೆ. ಈಗ ಆ ಚಕ್ರತೀರ್ಥ ವಿಚಾರವಾಗಿ ಬಹಳಷ್ಟು ಮಾತಾಡಿದ್ದಾರೆ. ಆತ ಸಾಹಿತ್ಯನೂ ಅಲ್ಲ, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ PhD ಪಡೆದನೂ ಅಲ್ಲ, ಅವನು ಎಕನಾಮಿಕ್ಸ್ ಓದ್ದನೂ ಅಲ್ಲ. ಆತನ ವಿದ್ಯಾಭ್ಯಾಸ ಮ್ಯಾಥಮೆಟಿಕ್ಸ್ನಲ್ಲಿ ಪದವಿಯನ್ನು ಪಡೆದಿರ್ತಕ್ಕಂಥವ್ರು ಅಂತ ತಿಳಿದಿದೆ. ಬಹುಶಃ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಬೇಕಾದ್ರೆ ಲೇಖಕರು, ಸಾಹಿತಿಗಳು, ಸಮಾಜದಲ್ಲಿ ವಿಚಾರವಂತರಾಗಿರ್ತಕ್ಕಂಥ ಒಂದು ಸಮಿತಿಯನ್ನು ನೇಮಕ ಮಾಡಿ ಅವ್ರ ಮುಖಾಂತರ ಪಠ್ಯಪುಸ್ತಕವನ್ನ ಪರಿಷ್ಕರಣೆ ಮಾಡಿ ಮಕ್ಕಳ ಮನ ಮುಟ್ಟುವಂತೆ ಅದನ್ನ ಮಕ್ಕಳಿಗೆ ಕೊಟ್ಟರೆ ಅವರು ಸರಿಯಾದಂಥ ವಿದ್ಯಾಭ್ಯಾಸ ಮತ್ತೆ ಸರಿಯಾದಂಥ ಮಾರ್ಗದರ್ಶನದಲ್ಲಿ ಅವರು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಮಾತನಾಡಿ, ಪಠ್ಯದಲ್ಲಿ ಸರ್ ವಿಶ್ವೇಶ್ವರಯ್ಯ, ಶಂಕರಾಚಾರ್ಯ, ಆದಿಗುರು, ಚಾಣಕ್ಯ ಮುಂತಾದ ವಿಷಯಗಳನ್ನು ತಿದ್ದಿಲ್ಲ. ಆದರೆ ವಿಶ್ವಕ್ಕೆ ಸಮಾನತೆ ಸಾರಿದ ಬಸವಣ್ಣ, ಕವಿ ಕುವೆಂಪು, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಷಯಗಳನ್ನು ತಿದ್ದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಕಡೆ ನಿಮ್ಗೆ ವಿಚಾರ ಗೊತ್ತಿರಲಿ, ಹೇಳಿದ್ರಲ್ಲ ಯಾವ್ಯಾವ ತಿದ್ದಿರೋದು ಅಂತ. ನೀವು ಒಂದು ವಿಚಾರ ಯೋಚನೆ ಮಾಡಿ, ಅನೇಕ ಇತಿಹಾಸಗಳಲ್ಲಿ ತಿದ್ದಿರೋದು ಯಾವ್ದು ಅಂತೀರಾ? ಕೇವಲ ಶೋಷಿತ ವರ್ಗದ ಮುಖಂಡರನ್ನ, ಶೋಷಿತ ವರ್ಗದ ಮುಖಂಡರುಗಳನ್ನಷ್ಟೇ ತಿದ್ದಿರೋದು ಇವರು. ಆದಿಗುರು ಶಂಕರಾಚಾರ್ಯರು ತಿದ್ದಿಲ್ಲ, ರಾಮಾನುಜಾಚಾರ್ಯರು ತಿದ್ದಿಲ್ಲ, ಮಧ್ವಾಚಾರ್ಯರು ತಿದ್ದಿಲ್ಲ, ಚಾಣಕ್ಯಂದು ತಿದ್ದಿಲ್ಲ, ಸರ್ ವಿಶ್ವೇಶ್ವರಯ್ಯಂದು ತಿದ್ದಿಲ್ಲ. ತಿದ್ದಿರೋದೆಲ್ಲ ಯಾರ್ದು? ಶೋಷಿತ ವರ್ಗ ಅಂತ ಏನು ನಾವು ಅವತ್ತಿಂದ ಕೆಲವೊಂದೇ ಇದ್ದಾರೆ, ಕೆಲಜಾತಿಯಾಗಿ ಬದುಕ್ತಿದ್ದಾರೆ, ಅವ್ರ ಮುಖಂಡರುಗಳು ಮಾತ್ರ ತಿದ್ದಿರೋದು. ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಸಮಸ್ತ ಪಕ್ಷಭೇದ ಮರೆತು ಸಾರ್ವಜನಿಕರು ಭಾಗಿಯಾದರು. ಪ್ರತಿಭಟನೆಯಲ್ಲಿ ಮಾದಿಹಳ್ಳಿ ದಯಾನಂದ್, ಪ್ರಕಾಶ್ ಬಳ್ಳೆಕಟ್ಟೆ, BB ಸಿದ್ದಲಿಂಗಮೂರ್ತಿ, ಯಾಕೇನಹಳ್ಳಿ ಸುರೇಶ್, ನಗರಸಭಾ ಸದಸ್ಯ TK ಪ್ರಕಾಶ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಮೆರವಣಿಗೆಯಿಂದ ಪ್ರತಿಭಟನಾಕಾರರು ಉಪವಿಭಾಗಾಧಿಕಾರಿ ಕಚೇರಿಯವರೆಗೆ ತೆರಳಿ ಗ್ರೇಡ್ 2 ತಹಶೀಲ್ದಾರ್ KL ಪರಮೇಶ್ವರಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ವರದಿ ಆನಂದ್, ತಿಪಟೂರು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.